ನಮಸ್ಕಾರ. ಕನ್ನಡ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಕಳೆದ 3 ದಶಕಗಳಿಂದ ನಿರಂತರ ಸಮಾಜದಲ್ಲಿ ಅಧ್ಯಾತ್ಮ ಪ್ರಸಾರ ಕಾರ್ಯವನ್ನು ಮಾಡುತ್ತಿರುವಂತಹ ಸನಾತನ ಸಂಸ್ಥೆಯ ಪ್ರತಿನಿಧಿಯಾಗಿರುವ ನಾನು ಸೌಭಾಗ್ಯವತಿ ಲಕ್ಷ್ಮೀ ಪೈ ಶಿವರಾತ್ರಿಯ ನಿಮಿತ್ತ ಈ ವಿಶೇಷ ಕಾರ್ಯಕ್ರಮವನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಬಂಧುಗಳೇ, ಮಹಾಶಿವರಾತ್ರಿ ನಾಡಿನ ಎಲ್ಲ ಶಿವಭಕ್ತರ ಅಚ್ಚುಮೆಚ್ಚಿನ ಹಬ್ಬವಾಗಿದೆ. ಯಾವುದೇ ದೇವತೆಯ ಉಪಾಸನೆಯನ್ನು ಮಾಡುವಾಗ ಅದರ ಹಿಂದಿನ ಶಾಸ್ತ್ರ, ಅಧ್ಯಾತ್ಮಶಾಸ್ತ್ರೀಯ ಮಹತ್ವವನ್ನು ನಾವು ತಿಳಿದುಕೊಂಡರೆ ಆ ಒಂದು ಕೃತಿಯನ್ನು ಭಾವಪೂರ್ಣವಾಗಿ ಭಕ್ತಿಯಿಂದ ನಮಗೆ ಮಾಡಲಿಕ್ಕಾಗ್ತದೆ. ಮತ್ತು ಭಾವಭಕ್ತಿಯಿಂದ ಮಾಡಿದ ಉಪಾಸನೆಯಿಂದ ದೇವತೆಗಳು ಕೂಡ ನಮ್ಮ ಮೇಲೆ ಪ್ರಸನ್ನರಾಗ್ತಾರೆ. ಮಹಾಶಿವರಾತ್ರಿ ಅಂದ್ರೇನು? ಆ ಕಾಲಾವಧಿಯಲ್ಲಿ ಶಿವನ ಉಪಾಸನೆಯನ್ನು ಹೇಗೆ ಮಾಡಬೇಕು, ಶಿವನ ವಿವಿಧ ಹೆಸರುಗಳ ಮಹತ್ವ ಏನು, ಇದೆಲ್ಲವನ್ನು ಇವತ್ತು ನಾವು ತಿಳ್ಕೊಳ್ಳುವ. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯನ್ನು ಮಹಾಶಿವರಾತ್ರಿ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಇದು ಒಂದು ಕಾಮ್ಯ ವ್ರತ ಅಥವಾ ನೈಮಿತ್ತಿಕ ವ್ರತವಾಗಿದೆ. ಈ ಒಂದು ದಿವಸದ ಹಿನ್ನೆಲೆ ಅಥವಾ ಮಹತ್ವ ಏನು? ಇತರ ಎಲ್ಲ ದಿನಗಳಿಗಿಂತ ಶಿವತತ್ವವು 1000 ಪಟ್ಟು ಹೆಚ್ಚು ಕಾರ್ಯನಿರತವಾಗಿರ್ತದೆ. ಹಾಗಾಗಿ ಹೆಚ್ಚು ಹೆಚ್ಚು ಓಂ ನಮಃ ಶಿವಾಯ ಜಪವನ್ನು ಮಾಡುತ್ತಾ ಶಿವನ ಉಪಾಸನೆ, ಪೂಜೆ, ವ್ರತ, ಉಪವಾಸ ಇತ್ಯಾದಿಗಳನ್ನು ಮಾಡುವುದರಿಂದ ಶಿವನ ಕೃಪೆ ನಮ್ಮ ಮೇಲಾಗ್ತದೆ. ಮಹಾಶಿವರಾತ್ರಿಯ ದಿವಸದ ಮಹತ್ವ ಏನು? ರಾತ್ರಿಯ 1 ಪ್ರಹರದಲ್ಲಿ ಶಿವನು ತನ್ನ ಧ್ಯಾನಾವಸ್ಥೆಯಿಂದ ಸಮಾಧಿ ಸ್ಥಿತಿಗೆ ಹೋಗ್ತಾನೆ. ಬಂಧುಗಳೇ, ನಮಗೆ ಇಡೀ ದಿನದಲ್ಲಿ 8 ಪ್ರಹರಗಳಿವೆ. ಹಗಲಿನಲ್ಲಿ 4, ರಾತ್ರಿಯಲ್ಲಿ 4. ಈ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನದ ರಾತ್ರಿಯ 1 ಪ್ರಹರದಲ್ಲಿ ಶಿವನು ಸಮಾಧಿ ಸ್ಥಿತಿಗೆ ಹೋಗುವುದರಿಂದ ಅದನ್ನು ಶಿವನ ವಿಶ್ರಾಂತಿಯ ಕಾಲ ಅಂತ ಹೇಳ್ತೇವೆ. ಆ ಕಾಲಾವಧಿಯಲ್ಲಿ ಏನಾಗ್ತದೆ? ಶಿವನು ಸಮಸ್ತ ಬ್ರಹ್ಮಾಂಡದಲ್ಲಿರುವ ತಮೋಗುಣವನ್ನು ತಾನು ತೆಗೆದುಕೊಳ್ತಾನೆ. ಆದರೆ ಶಿವರಾತ್ರಿಯ ದಿವಸ ಶಿವನ ಸಗುಣದ ಕಾರ್ಯ ನಿಂತು ಹೋಗುವುದರಿಂದ ಬ್ರಹ್ಮಾಂಡದಲ್ಲಿ ತಮೋಗುಣದ ಪ್ರಮಾಣ ಅತಿ ಹೆಚ್ಚಾಗ್ತದೆ. ಆ ತಮೋಗುಣದ ದುಷ್ಪರಿಣಾಮ ನಮ್ಮ ಮೇಲೆ ಆಗ್ಬಾರ್ದಂತ ಹೇಳಿ ನಾವು ಶಿವನ ಉಪಾಸನೆಯನ್ನು ಮಾಡಬೇಕು. ಅದಕ್ಕಾಗಿ ಮಹಾಶಿವರಾತ್ರಿ ವ್ರತವನ್ನು ಆಚರಣೆ ಮಾಡ್ತೇವೆ. ಶಿವನ ತತ್ವವನ್ನು ಆಕರ್ಷಿಸುವಂತಹ ಬಿಳಿ ಹೂಗಳು, ಬಿಲ್ವಪತ್ರೆ, ರುದ್ರಾಕ್ಷಿ, ಭಸ್ಮ ಇತ್ಯಾದಿಗಳನ್ನು ಉಪಯೋಗಿಸಿ ಶಿವನ ಉಪಾಸನೆಯನ್ನು ಮಾಡುವುದರಿಂದ ವಾಯುಮಂಡಲದಲ್ಲಿ, ಬ್ರಹ್ಮಾಂಡದಲ್ಲಿ ದೂರ ದೂರದ ತನಕ ಇರುವಂತಹ ಶಿವನ ತತ್ವವು ಆಕರ್ಷಿತವಾಗಿ ಅದು ಜಾಗೃತವಾಗ್ತದೆ ಮತ್ತು ಪೂಜಕನಿಗೆ ಇದರಿಂದ ಲಾಭವಾಗ್ತದೆ. ಈ ಒಂದು ವ್ರತವನ್ನು ನಾವು ಹೇಗೆ ಆಚರಣೆ ಮಾಡಬೇಕು, ಇದರ ಬಗ್ಗೆ ನಮಗೆ ಧರ್ಮಶಾಸ್ತ್ರ ಏನು ಹೇಳ್ತದೆ, ಇದನ್ನು ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಳುವ. ಚತುರ್ದಶಿಯ ಹಿಂದಿನ ದಿವಸ ಅಂದರೆ ತ್ರಯೋದಶಿಯ ದಿವಸ ಏಕಭುಕ್ತರಾಗಿರ್ಬೇಕು, ಅಂದ್ರೆ ಒಪ್ಪೊತ್ತು ಊಟ ಮಾಡಬೇಕು. ಮರು ದಿವಸ ಅಂದ್ರೆ ಶಿವರಾತ್ರಿಯ ದಿವಸ ಚತುರ್ದಶಿಯ ಪ್ರಾತಃ ಕಾಲದಲ್ಲಿ ಆ ಒಂದು ವ್ರತ ಮಾಡುವ ಸಂಕಲ್ಪವನ್ನು ಮಾಡಬೇಕು. ಇಡೀ ದಿನ ಉಪವಾಸವಿದ್ದು ಸಾಯಂಕಾಲ ಸಮೀಪದಲ್ಲಿ ಕೆರೆ ಅಥವಾ ನದಿ ಇದ್ದರೆ ಅಲ್ಲಿ ಶಾಸ್ತ್ರೋಕ್ತವಾಗಿ ಸ್ನಾನ ಮಾಡಬೇಕು. ಭಸ್ಮ ಮತ್ತು ರುದ್ರಾಕ್ಷಿಯನ್ನು ಧಾರಣೆ ಮಾಡಿ ಸಮೀಪದಲ್ಲಿ ಶಿವಮಂದಿರ ಇದ್ರೆ ಅಲ್ಲಿಗೆ ಹೋಗಿ ನಾವು ಶಿವನ ಆರಾಧನೆಯನ್ನು ಮಾಡಬೇಕು. ರಾತ್ರಿ ಇಡೀ ಅಂದರೆ ರಾತ್ರಿಯ 4 ಪ್ರಹರಗಳಲ್ಲಿ ಯಾಮ ಪೂಜೆಯನ್ನು ಮಾಡಬೇಕು ಅಂತ ಹೇಳಲಾಗಿದೆ. ಆ 4 ಯಾಮಗಳಲ್ಲಿ ವಿಶಿಷ್ಟ ಮಂತ್ರಗಳನ್ನು ಉಪಯೋಗ ಮಾಡಿ ಶಿವನಿಗೆ ಅರ್ಘ್ಯವನ್ನು ಕೊಡಲಾಗ್ತದೆ. ಶಿವನ ಅಷ್ಟೋತ್ತರ ಅಥವಾ ಸಹಸ್ರನಾಮಾವಳಿಯನ್ನು ಹೇಳ್ತಾ ಬಿಲ್ವಾರ್ಚನೆಯನ್ನು ಮಾಡಬೇಕು, ಅರ್ಘ್ಯವನ್ನು ಕೊಡಬೇಕು. ಪುನಃ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಣರಿಗೆ ಭೋಜನವನ್ನು ನೀಡಿ ನಂತರ ಆ ವ್ರತವನ್ನು ಸಮಾಪ್ತಿಗೊಳಿಸಬೇಕು. ಇದರಿಂದ ಮನುಷ್ಯನ ಎಲ್ಲ ಕಾಮನೆಗಳು ಪೂರ್ಣವಾಗ್ತದೆ. ಇದು ನೈಮಿತ್ತಿಕ ಮತ್ತು ಕಾಮ್ಯ ವ್ರತವಾಗಿದೆ. ಪುರುಷರಿಗೆ ತಮ್ಮ ಎಲ್ಲ ಮನೋಕಾಮನೆಗಳನ್ನು ಭಗವಂತ ಈಡೇರಿಸ್ತಾನೆ. ಕನ್ಯೆಯರು ಶಿವರಾತ್ರಿ ವ್ರತವನ್ನು ಆಚರಿಸಿದರೆ ಇಚ್ಛಿತ ವರ ಪ್ರಾಪ್ತಿಯಾಗ್ತಾನೆ. ಸೌಭಾಗ್ಯವತಿ ಸ್ತ್ರೀಯರು ಅಂದರೆ ವಿವಾಹಿತ ಸ್ತ್ರೀಯರು ಈ ವ್ರತವನ್ನು ಆಚರಣೆ ಮಾಡಿದ್ರೆ ಅವರ ಸೌಭಾಗ್ಯವು ದೀರ್ಘಕಾಲ ಉಳಿದುಕೊಳ್ತದೆ. ಹಾಗಾಗಿ ಎಲ್ಲ ಶಿವಭಕ್ತರು ನಾಡಿನಲ್ಲಿ ಅತ್ಯಂತ ಶ್ರದ್ಧೆಯಿಂದ ಜಾಗರಣೆ, ಉಪವಾಸವನ್ನು ಮಾಡಿ ಮಹಾಶಿವರಾತ್ರಿ ವ್ರತವನ್ನು ಆಚರಣೆ ಮಾಡ್ತಾರೆ. ಇಂತಹ ಈ ಮಹಾದೇವನ
ಕೆಲವು ಹೆಸರುಗಳ ಅರ್ಥಗಳನ್ನು ನಾವೀಗ ತಿಳ್ಕೊಳ್ಳುವ. ಶಿವ ಅಂತ ಹೇಳಿದ್ರೆ ಮಂಗಲಮಯ, ಕಲ್ಯಾಣಕಾರಿ ತತ್ವವಾಗಿದೆ. ಶಿವನ ಇನ್ನೊಂದು ಹೆಸರು ಶಂಕರ. ಶಂಕರ ಅಂದ್ರೆ ಏನರ್ಥ? ಶಂ ಕರೋತಿ ಇತಿ ಶಂಕರ. ಶಂ ಅಂದ್ರೆ ಕಲ್ಯಾಣ, ಕಲ್ಯಾಣವನ್ನುಂಟು ಮಾಡುವಂತಹ ದೇವರು. ಹಾಗಾಗಿ ಅವನನ್ನು ಶಂಕರ ಅಂತ ಹೇಳ್ತಾರೆ. ಅದೇ ರೀತಿ ಇಡೀ ಬ್ರಹ್ಮಾಂಡದ ಅಧಿಷ್ಠಾನ ದೇವತೆ ಆಗಿದ್ದಾನೆ. ಹಾಗಾಗಿ ಆ ಬ್ರಹ್ಮಾಂಡದ ಕ್ಷೇತ್ರಪಾಲ ದೇವತೆ ಕಾಲಪುರುಷ ಅಂತ ಹೇಳ್ತಾರೆ. ಶಿವನಿಗೆ ಅದಕ್ಕೋಸ್ಕರ ಮಹಾಕಾಲೇಶ್ವರ ಎಂಬ ಹೆಸರು ಕೂಡ ಇದೆ. ಯಾವ ದೇವತೆಯಲ್ಲಿ ಪರಿಪೂರ್ಣ ಜ್ಞಾನ, ಪರಿಪೂರ್ಣ ಪಾವಿತ್ರ್ಯ ಮತ್ತು ಪರಿಪೂರ್ಣ ಸಾಧನೆ ಇದೆ, ಅಂತಹ ದೇವತೆಯನ್ನು ನಾವು ದೇವರ ದೇವ, ಮಹಾದೇವ ಅಂತ ಹೇಳಿ ಕರಿತೇವೆ. ಶಿವನನ್ನು ನಾವೆಲ್ಲರೂ ಮಹಾದೇವ ಅಂತ ಹೇಳಿ ಆರಾಧನೆ ಮಾಡ್ತೇವೆ ಬಂಧುಗಳೇ. ಶಿವನಿಗೆ ಇನ್ನೊಂದು ಹೆಸರು ಕರ್ಪೂರ ಗೌರ. ಅಂದ್ರೆ ಏನರ್ಥ? ಕರ್ಪೂರದಂತೆ ಬಿಳಿ ಬಣ್ಣವುಳ್ಳವನು, ಅದಕ್ಕಾಗಿ ಅವನು ಕರ್ಪೂರ ಗೌರ. ಮತ್ತೊಂದು ಹೆಸರು ಬಾಲಚಂದ್ರ, ಹಣೆಯಲ್ಲಿ ಚಂದ್ರನನ್ನು ಧರಿಸಿದವನು. ಬಾಲ ಅಂತ ಹೇಳಿದ್ರೆ ಹಣೆ. ಯಾರು ತನ್ನ ಹಣೆಯಲ್ಲಿ ಅಂದ್ರೆ ಶಿರದಲ್ಲಿ ಚಂದ್ರನನ್ನು ಧರಿಸಿದ್ದಾನೆ ಅವನು ಬಾಲಚಂದ್ರ. ಇತರರಿಗೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡುವವನು. ನಮಗೆಲ್ಲ ಪುರಾಣದಲ್ಲಿ ಬರುವಂತಹ ಒಂದು ಕಥೆ ಗೊತ್ತಿದೆ. ಕ್ಷೀರಸಾಗರ ಮಥನ ಮಾಡುವಾಗ ಪ್ರಾರಂಭದಲ್ಲಿ ಹಾಲಾಹಲ ಎಂಬ ವಿಷ ಬಂತು. ದೇವತೆಗಳು ಮತ್ತು ದಾನವರು ಅಮೃತ ಮಥನ, ಅಮೃತ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೋಸ್ಕರ ಕ್ಷೀರಸಾಗರವನ್ನು ಮಥನ ಮಾಡ್ತಾರೆ. ಆಗ ಪ್ರಾರಂಭದಲ್ಲಿ ಆ ವಿಷವು ಬಂತು. ಅದನ್ನು ಸ್ವೀಕಾರ ಮಾಡಲಿಕ್ಕೆ ಯಾರೂ ಮುಂದೆ ಬರಲಿಲ್ಲ. ಅಂತ ಸಂದರ್ಭದಲ್ಲಿ ದೇವರ ದೇವ ಮಹಾದೇವ ಇಡೀ ಜಗತ್ತನ್ನು ಆ ವಿಷದಿಂದ ರಕ್ಷಣೆ ಮಾಡಲಿಕ್ಕೋಸ್ಕರ ತಾನದನ್ನು ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಅವನಿಗೆ ನೀಲಕಂಠ ಅಂತ ಹೆಸರು ಬಂತು. ಆ ವಿಷವು ಅವನ ಕಂಠದಲ್ಲಿ ನಿಂತಿತು. ಹಾಗಾಗಿ ನಾವು ಅವನಿಗೆ ನೀಲಕಂಠ ಅಂತ ಹೇಳ್ತೇವೆ. ಈ ರೀತಿ ಜಗತ್ತಿನ ಕಲ್ಯಾಣಕ್ಕೋಸ್ಕರ ಸರ್ವಸ್ವವನ್ನು ಮಾಡುವವನು, ಬಹುಬೇಗ ಪ್ರಸನ್ನನಾಗುವವನು. ಆ ಪ್ರಸನ್ನನಾಗುವ ದೇವತೆ ಎಂಬುದಕ್ಕಾಗಿ ಆಶುತೋಷ ಅಂತ ಹೆಸರಿದೆ ಶಿವನಿಗೆ. ಅದೇ ರೀತಿ ದೇವತೆಗಳು ಮತ್ತು ದಾನವರಿಗೆ ಇಬ್ಬರಿಗೂ ಪ್ರಿಯವಾದಂತಹ ದೇವರು. ನಾವು ಪುರಾಣದ ಕಥೆಗಳಲ್ಲಿ ಎಲ್ಲ ರಾಕ್ಷಸರು ಶಿವನನ್ನು ಕುರಿತು ತಪಸ್ಸು ಮಾಡಿ ವರಗಳನ್ನು ಪ್ರಾಪ್ತ ಮಾಡಿಕೊಳ್ತಾ ಇದ್ರು ಎಂಬುದನ್ನು ಕೇಳ್ತೇವೆ. ಯಾರೇ ಭಕ್ತಿಯಿಂದ ಅರ್ಚನೆ ಮಾಡಿದ್ರು ಅವರೆಲ್ಲರ ಮೇಲೆ ಕೃಪೆ ಮಾಡುವಂತಹ ಮಹಾದೇವ ನಮ್ಮ ಶಿವನಾಗಿದ್ದಾನೆ ಬಂಧುಗಳೇ. ಅಂತಹ ಶಿವನನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆ ಶಿವತತ್ವ 1000 ಪಟ್ಟು ಹೆಚ್ಚು ಕಾರ್ಯನಿರತವಾಗಿರುವಂತಹ ಶಿವರಾತ್ರಿಯ ದಿವಸ ನಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಉಪಾಸನೆ ಮಾಡುವ ಮತ್ತು ಆ ಹೆಚ್ಚು ಕಾರ್ಯನಿರತವಾಗಿರುವ ಶಿವತತ್ವದ ಆಧ್ಯಾತ್ಮಿಕ ಲಾಭ ಪಡ್ಕೊಳ್ಳಿಕ್ಕೆ ಓಂ ನಮಃ ಶಿವಾಯ ಈ ಜಪವನ್ನು ಶಿವರಾತ್ರಿಯ ದಿನ ಅತಿ ಹೆಚ್ಚು ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡುವ. ಬಂಧುಗಳೇ, ಶಿವರಾತ್ರಿಯ ನಿಮಿತ್ತ ಶಿವನ ಶಾರೀರಿಕ ವೈಶಿಷ್ಟ್ಯಗಳ ಬಗ್ಗೆ ಕೂಡ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವ. ಶಿವನು ಮಹಾಯೋಗಿ ಮತ್ತು ಮಹಾ ತಪಸ್ವಿಯಾಗಿದ್ದಾನೆ. ನಿರಂತರ ನಾಮಸ್ಮರಣೆಯನ್ನು ಮಾಡುವಂತಹ ಏಕಮಾತ್ರ ದೇವತೆ ಅಂದ್ರೆ ನಮ್ಮ ಮಹಾದೇವ. ಸತತವಾಗಿ ತಪಶ್ಚರ್ಯ ಮಾಡುವುದರಿಂದ ತೇಜ ತತ್ವವು ಅತ್ಯಧಿಕ ಪ್ರಮಾಣದಲ್ಲಿ ಇರ್ತದೆ. ಹಾಗಾಗಿ ಶಿವನು ತನ್ನ ಶರೀರದ ಮೇಲೆ ಶಿರದಲ್ಲಿ ಗಂಗೆಯನ್ನು ಧಾರಣೆ ಮಾಡಿದ್ದಾನೆ. ಬಾಲಚಂದ್ರ ಅನಿಸಿಕೊಂಡಿದ್ದಾನೆ. ಅಂದ್ರೆ ಚಂದ್ರನ ಒಂದು ಕಲೆ ಶಿವನ ಶಿರದ ಮೇಲಿದೆ. ಅದೇ ರೀತಿ ಶರೀರದ ಮೇಲೆ ನಾಗಗಳಿವೆ. ಹಿಮಾಚ್ಛಾದಿತವಾಗಿರುವಂತಹ ಕೈಲಾಸ ಪರ್ವತದ ಮೇಲೆ ವಾಸ ಮಾಡ್ತಾನೆ. ಸತತವಾಗಿ ತಪಶ್ಚರ್ಯೆ ಅಂದ್ರೆ ಆಸನ, ಬಂಧ, ಮುದ್ರೆಗಳನ್ನು ಮಾಡಿ ಧ್ಯಾನದಲ್ಲಿ ನಿರತನಾಗಿರುವವನಾಗಿದ್ರಿಂದ ಆ ಒಂದು ಪ್ರಚಂಡ ತೇಜ ತತ್ವದ ಶಮನ ಮಾಡ್ಲಿಕ್ಕೋಸ್ಕರ ಇದೆಲ್ಲವನ್ನು ಶಿವನು ಧಾರಣೆ ಮಾಡಿಕೊಂಡಿದ್ದಾನೆ ಬಂಧುಗಳೇ. ಗಂಗಾ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಗೊತ್ತಿದೆ. ಇಡೀ ವಿಶ್ವದಲ್ಲಿರುವ ಎಲ್ಲ ನದಿಗಳಲ್ಲಿ ಗಂಗಾ ನದಿಯು ಅತ್ಯಂತ ಪವಿತ್ರ ನದಿಯಾಗಿದೆ. ಇದು ಯಾವತ್ತೂ ಅಶುದ್ಧ ಆಗುವುದಿಲ್ಲ. ಇದನ್ನು ವಿಜ್ಞಾನಿಗಳು ಕೂಡ ಈಗ ಸಿದ್ಧಪಡಿಸಿದ್ದಾರೆ. ಅಂದ್ರೆ ಯಾವುದೇ ರೀತಿಯ ಅಶುದ್ಧಿಯನ್ನು ಕೂಡ ಅದು ನಷ್ಟ ಮಾಡಿ ಸತತವಾಗಿ ಪವಿತ್ರವಾಗಿ ಹರಿಯುವಂತಹ ಜಲ ಇದು ಶಿವನ ಶಿರದಿಂದ ಹೊರಟಿರುವಂತಹ ಗಂಗಾ ಜಲ, ಚೈತನ್ಯದ ಪ್ರವಾಹ. ಗಂಗಾ ಅಂತ ಹೇಳಿದ್ರೆ ಚೈತನ್ಯದ ಸ್ರೋತ ಅಂತ ಹೇಳ್ತೇವೆ ನಾವು. ಇಂತಹ ಗಂಗೆಯನ್ನು ಶಿವನು ತನ್ನ ಜಟೆಯಲ್ಲಿ ಧಾರಣೆ ಮಾಡಿಕೊಂಡಿದ್ದಾನೆ. ಚಂದ್ರಮ ಅಂತ ಹೇಳಿದ್ರೆ ಮಮತೆ, ಕ್ಷಮಾಶೀಲತೆ, ವಾತ್ಸಲ್ಯ ಈ 3 ಘಟಕಗಳ
ಸಮಾವೇಶಗೊಂಡಂತಹ ಸ್ಥಿತಿಗೆ ಚಂದ್ರಮ ಅಂತ ಹೇಳ್ತೇವೆ. ಇದು 3 ಇರುವಂತಹ ಚಂದ್ರನನ್ನು ಶಿವನು ಧಾರಣೆ ಮಾಡಿಕೊಂಡಿದ್ದಾನೆ. ಶಿವನ ಶರೀರದ ಮೇಲೆ 9 ಸ್ಥಳಗಳಲ್ಲಿ ನಾಗಗಳಿವೆ. ಹಾಗಾಗಿ ಅವನನ್ನು ನಾಗಾಭರಣ ಅಂತ ಹೇಳ್ತೇವೆ. ನಾಗ ಅಂದ್ರೆ ಏನರ್ಥ? ಸೂಕ್ಷ್ಮಾತಿ ಸೂಕ್ಷ್ಮ ಚೈತನ್ಯದ ಕಣಗಳಿಗೆ ನಾವು ನಾಗಗಳು ಅಂತ ಹೇಳ್ತೇವೆ. ಪವಿತ್ರಕಗಳು, ಇಡೀ ಬ್ರಹ್ಮಾಂಡದಲ್ಲಿ ದೇವತೆಗಳ ಸೂಕ್ಷ್ಮಾತಿ ಸೂಕ್ಷ್ಮ ಪವಿತ್ರಕಗಳಿರ್ತದೆ. ಅವು ನಾಗನ ರೂಪದಲ್ಲಿರ್ತದೆ. ವಿಶ್ವರೂಪಿ ಶಿವನ ಶರೀರದ ಮೇಲೆ ಈ ನಾಗರೂಪಿ ಪವಿತ್ರಕಗಳು ನಿರಂತರ ಹರಿದಾಡ್ತವೆ ಎಂಬುದು ಇದರ ಅರ್ಥ. ಅದೇ ರೀತಿ ಶಿವನನ್ನು ತ್ರಿನೇತ್ರ ಅಂತ ನಾವು ಹೇಳ್ತೇವೆ. ಹಣೆಯ ಮಧ್ಯಭಾಗದಲ್ಲಿ ಭ್ರೂಮಧ್ಯದಲ್ಲಿ ಶಿವನಿಗೆ ಒಂದು ಕಣ್ಣಿದೆ. ಇದು ಅತೀಂದ್ರಿಯ ಶಕ್ತಿಯ ಮಹಾಪೀಠವಾಗಿದೆ. ಯಾವಾಗ ಕೋಪಾವಿಷ್ಟನಾಗ್ತಾನೆ ಆಗ ಶಿವನು ತನ್ನ 3ನೇ ಕಣ್ಣನ್ನು ತೆರಿತಾನೆ ಅಂತ ನಾವು ಕೇಳಿದ್ದೇವೆ. ಯಾವಾಗ ಅವನ ಧ್ಯಾನದಲ್ಲಿ ಭಂಗವಾಗ್ತದೆ ಆಗ ಶಿವನು ತನ್ನ 3ನೇ ಕಣ್ಣನ್ನು ತೆರಿತಾನೆ. ಅದೇ ರೀತಿ ತ್ರಿಕಾಲವನ್ನು ನೋಡಬಲ್ಲವನು, ಇದರ ಪ್ರತೀಕ ಕೂಡ ಅವನನ್ನು ತ್ರಿನೇತ್ರ ಅಂತ ಹೇಳ್ತೇವೆ ನಾವು. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ತಿಳಿದಿರುವವನು ತ್ರಿನೇತ್ರನಾಗಿರುವ ಮಹಾದೇವ. ವ್ಯಾಘ್ರಾಸನ, ಇವನು ಹುಲಿಯ ಚರ್ಮದ ಮೇಲೆ ಆಸನಸ್ಥನಾಗಿರ್ತಾನೆ. ವ್ಯಾಘ್ರ ಎಂಬುದು ಅತ್ಯಂತ ಕ್ರೂರಿ ಪ್ರಾಣಿಯಾಗಿದೆ. ಇದು ರಜತಮದ ಪ್ರತೀಕ. ಅಂತಹ ರಜತಮದ ಮೇಲೆ ತಾನು ಆಸನಸ್ಥನಾಗಿರುವುದು ಅಂದ್ರೆ ಅದನ್ನು ನಿಯಂತ್ರಣದಲ್ಲಿಟ್ಟುಕೊಂಡವನು ಮಹಾದೇವ. ಹಾಗಾಗಿ ಅವನು ವ್ಯಾಘ್ರಾಸನನಾಗಿದ್ದಾನೆ. ಶಿವನ ಪೂಜೆಯಲ್ಲಿ ನಾವು ಭಸ್ಮವನ್ನು ಬಳಸ್ತೇವೆ. ಭಸ್ಮ ಅಂದ್ರೆ ಏನು? ಯಾವುದೇ ಒಂದು ವಸ್ತುವಿನ ಅಂತಿಮ ಅವಸ್ಥೆಗೆ ನಾವು ಭಸ್ಮ ಅಂತ ಹೇಳ್ತೇವೆ. ಈ ಜಗತ್ತಿನಲ್ಲಿ ಯಾವುದೆಲ್ಲ ಸೃಷ್ಟಿಯಾಗಿದೆ ಅದು ಕೊನೆಯಲ್ಲಿ ಭಸ್ಮವಾಗಿ ಹೋಗ್ತದೆ. ಶಿವನ ಪೂಜೆಯಲ್ಲಿ ನಾವು ಯಾವತ್ತೂ ಕೂಡ ವಿಭೂತಿ ಅಥವಾ ಈ ಭಸ್ಮವನ್ನು ಬಳಸ್ತೇವೆ. ಲಯದ ಪ್ರತೀಕವಾಗಿರುವುದರಿಂದ ಶಿವನು ಜಗತ್ತಿನಲ್ಲಿ ಲಯವನ್ನು ಮಾಡುವಂತಹ ದೇವತೆ. ಹಾಗಾಗಿ ಶಿವನ ಪೂಜೆಯಲ್ಲಿ ಯಾವತ್ತೂ ನಾವು ಭಸ್ಮವನ್ನು ಉಪಯೋಗ ಮಾಡಬೇಕು. ಅರಿಶಿನ ಮತ್ತು ಕುಂಕುಮವನ್ನು ಶಿವನ ಪೂಜೆಯಲ್ಲಿ ಬಳಸುವುದಿಲ್ಲ. ಯಾಕಂದ್ರೆ ಅವುಗಳು ಸೃಜನ ಶಕ್ತಿಯ ಪ್ರತೀಕವಾಗಿದೆ. ಕುಂಕುಮ ಮತ್ತು ಅರಿಶಿನ ಎಂಬುದು ಸೃಷ್ಟಿಯ ಪ್ರತೀಕವಾಗಿರುವುದರಿಂದ ಲಯದ ದೇವತೆಯಾಗಿರುವ ಶಿವನ ಪೂಜೆಯಲ್ಲಿ ಅವುಗಳನ್ನು ಬಳಸುವುದಿಲ್ಲ ಬಂಧುಗಳೇ. ಅದೇ ರೀತಿ ಆ ಭಸ್ಮವನ್ನು ಧಾರಣೆ ಮಾಡುವುದರಿಂದ ಈ ಶರೀರ ನಶ್ವರ ಎಂಬ ಒಂದು ಪ್ರಜ್ಞೆ ನಮ್ಮಲ್ಲಿ ನಿರಂತರ ಜಾಗೃತವಾಗಿರ್ತದೆ. ವೈರಾಗ್ಯದ ಪ್ರತೀಕವಾಗಿರುವ ಭಸ್ಮವನ್ನು ಧಾರಣೆ ಮಾಡಿ ನಾವು ಶಿವನ ಉಪಾಸನೆಯನ್ನು ಮಾಡ್ತೇವೆ. ಅದೇ ರೀತಿ ಬಿಲ್ವಪತ್ರೆಯನ್ನು ಶಿವನ ಪೂಜೆಯಲ್ಲಿ ವಿಶಿಷ್ಟವಾಗಿ ಬಳಸಲೇಬೇಕಂತ ಹೇಳಲಾಗ್ತದೆ. 3 ಎಲೆಗಳಿರುವಂತಹ ಈ ಬಿಲ್ವಪತ್ರೆಯನ್ನು ನಾವು ಯಾಕಾಗಿ ಬಳಸಬೇಕು? ಬಿಲ್ವಪತ್ರೆ ಎಂಬ ಒಂದು ಎಲೆಯು ಬ್ರಹ್ಮಾಂಡದಲ್ಲಿರುವ ಶಿವನ ತತ್ವವನ್ನು ಇತರ ಎಲೆಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಕರ್ಷಿಸುತ್ತದೆ. ಶಿವನ ತತ್ವವನ್ನು ಹೆಚ್ಚು ಪ್ರಮಾಣದಲ್ಲಿ ಆ ಶಿವಲಿಂಗದ ಕಡೆಗೆ ಆಕರ್ಷಣೆ ಮಾಡಿ ಪೂಜಕನಿಗೆ ಆ ಶಿವತತ್ವದ ಹೆಚ್ಚಿನ ಲಾಭ ಆಗಲಿಕ್ಕೆ ಸಹಾಯ ಮಾಡ್ತದೆ. ಅದಕ್ಕಾಗಿ ಬಿಲ್ವಪತ್ರೆಯನ್ನು ಇದು ಅವಶ್ಯವಾಗಿ ನಾವು ಉಪಯೋಗ ಮಾಡಬೇಕು ಅಂತ ಹೇಳಿದ್ದಾರೆ. ರುದ್ರಾಕ್ಷಿಯ ಬಗ್ಗೆ ಕೂಡ ನಾವು ಕೇಳಿದ್ದೇವೆ. ಶಿವನ ಪೂಜೆ ಮಾಡುವಾಗ ರುದ್ರಾಕ್ಷಿ ಮಾಲೆಯನ್ನು ಧರಿಸಬೇಕು. ರುದ್ರಾಕ್ಷಿ ಅಂದ್ರೆ ಏನು? ಒಂದು ವಿಶಿಷ್ಟ ಮರದ ಹಣ್ಣಿನ ಬೀಜಕ್ಕೆ ನಾವು ರುದ್ರಾಕ್ಷಿ ಅಂತ ಹೇಳ್ತೇವೆ. ಇವತ್ತು ವ್ಯವಹಾರದಲ್ಲಿ ನಮಗೆ ನಕಲಿ ರುದ್ರಾಕ್ಷಿಗಳನ್ನು ಮಾರುವವರು ಸಿಗ್ತಾರೆ. ಈ ನಕಲಿ ಮತ್ತು ಅಸಲಿ ರುದ್ರಾಕ್ಷಿ ಯಾವುದು, ಇದನ್ನು ನಾವು ಹೇಗೆ ಗುರುತಿಸಬಹುದು? ನಕಲಿ ರುದ್ರಾಕ್ಷಿಯ ಬಣ್ಣ ಮಾಸಿ ಹೋಗ್ತದೆ, ಅದರಲ್ಲಿ ಹುಳವಾಗುವ ಸಾಧ್ಯತೆ ಇರ್ತದೆ. ಮತ್ತು ಅದನ್ನು ನೀರಿನಲ್ಲಿ ಹಾಕಿದ್ರೆ ಅದು ನೇರವಾಗಿ ಮುಳುಗಿ ಹೋಗುವುದಿಲ್ಲ. ಸ್ವಲ್ಪ ಹೊತ್ತು ಅಲ್ಲೇ ಮೇಲೆ ತೇಲಿಕೊಂಡು ನಂತರ ನಿಧಾನವಾಗಿ ಅದು ಕೆಳಗೆ ಹೋಗ್ತದೆ. ಆದ್ರೆ ಶುದ್ಧ ಅಥವಾ ಅಸಲಿ ರುದ್ರಾಕ್ಷಿ ಇದರ ಬಣ್ಣ ಯಾವತ್ತೂ ಮಾಸುವುದಿಲ್ಲ ಮತ್ತು ಅದಕ್ಕೆ ಹುಳ ಹಿಡಿಯುವುದಿಲ್ಲ. ನೀರಿನಲ್ಲಿ ನಾವು ಅದನ್ನು ಹಾಕಿದ್ರೆ ನೇರವಾಗಿ ಅದು ತಳಕ್ಕೆ ಇಳಿದು ಹೋಗ್ತದೆ. ಈ ರೀತಿ ನಾವು ಶುದ್ಧ ಮತ್ತು ನಕಲಿ ರುದ್ರಾಕ್ಷಿಯನ್ನು ಗುರುತಿಸಬಹುದು. ಶಿವನ ಉಪಾಸನೆ ಮಾಡುವವರು ಭಸ್ಮಧಾರಣೆ ಮತ್ತು ರುದ್ರಾಕ್ಷಿ ಮಾಲೆಯನ್ನು ಧರಿಸಿದ್ರೆ ಶಿವನ ತತ್ವದ ಹೆಚ್ಚಿನ ಲಾಭವಾಗ್ತದೆ. ಈ ಎಲ್ಲ ವೈಶಿಷ್ಟ್ಯಗಳನ್ನು ತಿಳ್ಕೊಂಡು ಶಿವನ ಉಪಾಸನೆಯನ್ನು ಯೋಗ್ಯ ರೀತಿ ನಾವೆಲ್ಲರೂ ಈ ಬಾರಿಯ ಶಿವರಾತ್ರಿಯಲ್ಲಿ ಆಚರಣೆ ಮಾಡುವ ಬಂಧುಗಳೇ.
ಆ ದಿವಸ ಬ್ರಹ್ಮಾಂಡದಲ್ಲಿ 1000 ಪಟ್ಟು ಹೆಚ್ಚು ಶಿವನ ತತ್ವ ಕಾರ್ಯನಿರತವಾಗುವುದರಿಂದ ಓಂ ನಮಃ ಶಿವಾಯ ಈ ಜಪವನ್ನು ಆದಷ್ಟು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡುವ. ಶಿವನ ಈ ಎಲ್ಲ ವೈಶಿಷ್ಟ್ಯಗಳನ್ನು ತಿಳ್ಕೊಂಡು ಈ ಬಾರಿಯ ಶಿವರಾತ್ರಿಯಲ್ಲಿ ನಮ್ಮೆಲ್ಲರ ಮೇಲೆ ಮಹಾದೇವ ಶಿವನ ಕೃಪೆಯಾಗಲಿ, ಜಗತ್ತಿನ ಎಲ್ಲ ತಮೋಗುಣವು ನಷ್ಟವಾಗಲಿ, ಅಧರ್ಮವು ನಾಶವಾಗಿ ಧರ್ಮದ ಸ್ಥಾಪನೆ ಆಗಲಿ. ಈ ರೀತಿ ನಾವೆಲ್ಲರೂ ಮಹಾದೇವನ ಚರಣಗಳಲ್ಲಿ ಭಾವಪೂರ್ಣ ಪ್ರಾರ್ಥನೆಯನ್ನು ಮಾಡುವ. ಪುನಃ ತಮಗೆಲ್ಲರಿಗೂ ಮಹಾಶಿವರಾತ್ರಿಯ ಶುಭ ಕಾಮನೆಗಳು, ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶಿವನ ಚರಣಗಳಿಗೆ ಸಮರ್ಪಣೆ ಮಾಡುವ. ನಮಸ್ಕಾರ. ನಮಸ್ಕಾರ. ಕನ್ನಡ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಕಳೆದ 3 ದಶಕಗಳಿಂದ ಸಮಾಜದಲ್ಲಿ ನಿರಂತರ ಅಧ್ಯಾತ್ಮ ಪ್ರಸಾರ ಕಾರ್ಯವನ್ನು ಮಾಡ್ತಾ ಇರುವಂತಹ ಸನಾತನ ಸಂಸ್ಥೆಯ ಪ್ರತಿನಿಧಿಯಾದ ನಾನು ಸೌಭಾಗ್ಯವತಿ ಲಕ್ಷ್ಮೀ ಪೈ ಮಹಾಶಿವರಾತ್ರಿಯ ನಿಮಿತ್ತ ಈ ವಿಶೇಷ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ಶಿವರಾತ್ರಿಯ ಈ ಪರ್ವಕಾಲದಲ್ಲಿ ಶಿವನ ಉಪಾಸನೆಯ ಹಿನ್ನೆಲೆ, ಅದರ ಬಗೆಗಿನ ಅನೇಕ ವೈಶಿಷ್ಟ್ಯಪೂರ್ಣ ಮಾಹಿತಿಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳುವ. ಮಾಘ ಕೃಷ್ಣ ಚತುರ್ದಶಿ, ಇದನ್ನು ನಾವು ಮಹಾಶಿವರಾತ್ರಿ ಅಂತ ಹೇಳ್ತೇವೆ. ಇತರ ಎಲ್ಲ ದಿನಗಳಿಗಿಂತ ಈ ದಿನ ಶಿವತತ್ವ 1000 ಪಟ್ಟು ಹೆಚ್ಚು ಕಾರ್ಯನಿರತವಾಗಿರುವುದರಿಂದ ಜಗತ್ತಿನೆಲ್ಲೆಡೆ ಶಿವನ ಉಪಾಸಕರು ಈ ದಿನ ಶಿವನ ಉಪಾಸನೆಯನ್ನು ವಿಶೇಷ ರೂಪದಲ್ಲಿ ಮಾಡ್ತಾರೆ. ಮಹಾಶಿವರಾತ್ರಿಯ ಮುಖ್ಯ ಆಚರಣೆಗಳಂತ ಹೇಳಿದ್ರೆ ಉಪವಾಸ, ಪೂಜೆ ಮತ್ತು ಜಾಗರಣೆ. ಮಾಘ ಕೃಷ್ಣ ತ್ರಯೋದಶಿಯಂದು ಒಪ್ಪೊತ್ತು ಇದ್ದುಕೊಂಡು ಮರುದಿನ ಅಂದರೆ ಶಿವರಾತ್ರಿಯ ದಿನ ಪ್ರಾತಃ ಕಾಲದಲ್ಲಿ ಈ ವ್ರತದ ಸಂಕಲ್ಪವನ್ನು ಮಾಡಲಾಗ್ತದೆ. ಮಹಾಶಿವರಾತ್ರಿಯು ಒಂದು ಕಾಮ್ಯ ಮತ್ತು ನೈಮಿತ್ತಿಕ ವ್ರತವಾಗಿದೆ ಬಂಧುಗಳೇ. ಯಾವುದೇ ಕಾಮನೆಯನ್ನಿಟ್ಟುಕೊಂಡು ಮಹಾಶಿವರಾತ್ರಿ ವ್ರತವನ್ನು ಮಾಡಿದ್ರೆ ಎಲ್ಲ ಕಾಮನೆಗಳನ್ನು ಮಹಾದೇವ ಶಿವನು ಈಡೇರಿಸ್ತಾನೆ ಎಂಬುದು ಭಕ್ತರ ನಂಬಿಕೆ ಆಗಿದೆ. ಶಿವನ ಪೂಜೆ ಸಂದರ್ಭದಲ್ಲಿ ಕೆಲವೊಂದು ವಿಶಿಷ್ಟ ಕೃತಿಗಳನ್ನು ನಾವು ಮಾಡ್ತೇವೆ. ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಲಾಗ್ತದೆ. ನಮ್ಮ ಹಿರಿಯರು ಬಿಲ್ವಪತ್ರೆ ಶಿವನಿಗೆ ಅತ್ಯಂತ ಪ್ರಿಯ ಅಂತ ಹೇಳ್ತಾ ಇದ್ರು. ಇದರ ಹಿಂದಿನ ಆಧ್ಯಾತ್ಮಿಕ ಕಾರಣ ಏನಿರಬಹುದು? ಬಿಲ್ವಪತ್ರೆ ಎಂಬಂತಹ ಎಲೆ ಇದು ಬ್ರಹ್ಮಾಂಡದಲ್ಲಿನ ಶಿವತತ್ವವನ್ನು ಅತ್ಯಧಿಕ ಪ್ರಮಾಣದಲ್ಲಿ ತನ್ನ ಕಡೆಗೆ ಸೆಳೆದುಕೊಳ್ತದೆ ಮತ್ತು ಶಿವತತ್ವವನ್ನು ಪ್ರಕ್ಷೇಪಣೆ ಮಾಡ್ತದೆ. ಹಾಗಾಗಿ ಶಿವನ ಉಪಾಸನೆಯಲ್ಲಿ ಬಿಲ್ವಪತ್ರೆಗೆ ಅತ್ಯಂತ ಮಹತ್ವದ ಸ್ಥಾನ ಇದೆ. ಇದನ್ನು ಯಾವ ರೀತಿ ನಾವು ಲಿಂಗಕ್ಕೆ ಅರ್ಪಿಸಬೇಕು ಇದನ್ನು ತಿಳ್ಕೊಳ್ಳುವ. ಪ್ರತಿಯೊಬ್ಬ ದೇವತೆಯ ಉಪಾಸನೆಯಲ್ಲಿ ತಾರಕ ತತ್ವ ಮತ್ತು ಮಾರಕ ತತ್ವದ ಉಪಾಸನೆ ಅಂತ ಹೇಳಿದೆ. ತಾರಕ ಅಂದ್ರೆ ಭಕ್ತರ ರಕ್ಷಣೆಯನ್ನು ಮಾಡುವಂತಹ ಆ ದೇವತೆಯ ಶಕ್ತಿ. ಮಾರಕ ತತ್ವ ಅಂತ ಹೇಳಿದ್ರೆ ದುಷ್ಟ ಶಕ್ತಿಗಳನ್ನು, ದುರ್ಜನರನ್ನು ನಾಶ ಮಾಡುವಂತಹ ಶಕ್ತಿ. ನಾವೆಲ್ಲರೂ ಸಾಮಾನ್ಯ ಪೂಜಕರಾಗಿರುವುದರಿಂದ ನಮಗೆ ಶಿವನ ತಾರಕ ತತ್ವದ ಉಪಾಸನೆಯಿಂದ ಅತ್ಯಧಿಕ ಆಧ್ಯಾತ್ಮಿಕ ಲಾಭವಾಗ್ತದೆ. ಅದಕ್ಕಾಗಿ ಈ ಬಿಲ್ವಪತ್ರೆ ಇದರ ಒಂದು ವೈಶಿಷ್ಟ್ಯ ಏನಂತ ಹೇಳಿದ್ರೆ ಇದರ ಎಲೆಗಳಿಂದ ಶಿವನ ತಾರಕ ತತ್ವವು ಪ್ರಕ್ಷೇಪಣೆ ಆಗ್ತದೆ ಮತ್ತು ಆ ಬಿಲ್ವಪತ್ರೆಯ ದಂಟಿನಿಂದ ಶಿವನ ಮಾರಕ ತತ್ವದ ಪ್ರಕ್ಷೇಪಣೆ ಆಗ್ತದೆ. ಹಾಗಾಗಿ ನಾವು ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸುವಾಗ ಸಾಮಾನ್ಯ ಭಕ್ತರು ಯಾವಾಗಲೂ ಕೂಡ ಆ ದಂಟು ಶಿವನ ಎಡೆಗೆ ಬರುವಂತೆ, ಅಂದರೆ ಶಿವಲಿಂಗದೆಡೆಗೆ ಅದರ ದಂಟು ಬರಬೇಕು ಮತ್ತು ಎಲೆಯು ನಮ್ಮ ಕಡೆಗೆ ಇರಬೇಕು. ಈ ರೀತಿ ನಾವು ಬಿಲ್ವಪತ್ರೆಯನ್ನು ಉಪಯೋಗ ಮಾಡಬೇಕು. ಇದರಿಂದ ನಮಗೆ ತಾರಕ ತತ್ವದ ಹೆಚ್ಚಿನ ಲಾಭವಾಗ್ತದೆ. ಶಿವನ ಮಾರಕ ತತ್ವದ ಉಪಾಸಕರು ಅಂದ್ರೆ ಶಾಕ್ತ ಪಂಥೀಯರು, ಇವರು ಆ ದಂಟು ತಮ್ಮ ಕಡೆಗೆ ಬರುವಂತೆ, ಬಿಲ್ವಪತ್ರೆಯ ದಂಟು ಪೂಜಕನ ಕಡೆಗೆ ಮತ್ತು ಎಲೆಯ ಅಗ್ರಭಾಗವು ಶಿವನ ಕಡೆಗೆ ಬರುವಂತೆ ಉಪಯೋಗ ಮಾಡ್ತಾರೆ. ಯಾವಾಗಲೂ ಬಿಲ್ವಪತ್ರೆಯನ್ನು ಲಿಂಗದ ಮೇಲೆ ಮಗುಚಿಟ್ಟು ಅರ್ಪಣೆ ಮಾಡಬೇಕು ಅಂತ ಹೇಳಲಾಗಿದೆ. ಯಾಕಂದ್ರೆ ಇದರಿಂದ ನಿರ್ಗುಣ ತತ್ವದ ಹೆಚ್ಚಿನ ಲಾಭವಾಗ್ತದೆ. ನಾವೆಲ್ಲರೂ ಈ ಪ್ರಕಾರ ಶಿವಲಿಂಗಕ್ಕೆ ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡಿ ಶಿವನ ತಾರಕ ತತ್ವದ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು. ಲಿಂಗದಲ್ಲಿ ಹಲವಾರು ವಿಧಗಳಿವೆ ಬಂಧುಗಳೇ.
ಇಡೀ ಪ್ರಪಂಚದಲ್ಲಿ ಶಿವನನ್ನು ಲಿಂಗ ರೂಪದಲ್ಲಿ ಆರಾಧನೆ ಮಾಡ್ತಾರೆ. ಈ ಲಿಂಗದ ಭಾವಾರ್ಥವೇನು? ಪಾಣಿಪೀಠ ಅಂತ ಹೇಳಿದ್ರೆ ಭಗದ ಸ್ವರೂಪವಾಗಿದೆ ಮತ್ತು ಅದರ ಮೇಲಿರುವ ಲಿಂಗ. ಇಡೀ ಜಗತ್ತಿನ ಮಾತಾಪಿತರು ಶಿವ ಪಾರ್ವತಿಯವರಂತ ಹೇಳಿ ಮಾನ್ಯ ಮಾಡಲಾಗಿದೆ. ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ ಅಂತ ಹೇಳಿ ಶಿವನ ಗುಣಗಾನ ಮಾಡ್ತಾರೆ. ಪಾಣಿಪೀಠ ಮತ್ತು ಶಿವನ ಲಿಂಗ ಅಂತ ಹೇಳಿದ್ರೆ ಇದು ಸೃಷ್ಟಿಯ ಪ್ರತೀಕ. ಶಿವನ ಸಂಕಲ್ಪದಿಂದಲೇ ಬ್ರಹ್ಮಾಂಡದ ಸೃಷ್ಟಿಯಾಯಿತು ಅಂತ ಹೇಳಲಾಗಿದೆ. ಈ ರೀತಿ ಶಿವನನ್ನು ಲಿಂಗ ರೂಪದಲ್ಲಿ ಆರಾಧನೆ ಮಾಡ್ತಾರೆ. ಈ ಲಿಂಗದಲ್ಲಿ ಹಲವಾರು ವಿಧಗಳಿವೆ. ಚಲಲಿಂಗ ಮತ್ತು ಅಚಲಲಿಂಗ. ಚಲಲಿಂಗ ಅಂತ ಹೇಳಿದ್ರೆ ಯಾವುದಾದ್ರೂ ವಿಶಿಷ್ಟ ಕಾರಣಕ್ಕೋಸ್ಕರ ಈ ಲಿಂಗವನ್ನು ತಯಾರು ಮಾಡ್ತಾರೆ. ಯಾವ ರೀತಿಯಲ್ಲಿ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ನಾವು ನೂತನ ಗಣೇಶ ವಿಗ್ರಹವನ್ನು ತಯಾರಿಸಿ ಪೂಜಿಸ್ತೇವಲ್ಲ, ನಂತರ ಆ ಮೂರ್ತಿಯನ್ನು ವಿಸರ್ಜನೆ ಮಾಡಲಾಗ್ತದೆ. ಅದೇ ಪ್ರಕಾರ ಕೆಲವೊಂದು ವಿಶಿಷ್ಟ ಕಾರಣಕ್ಕೋಸ್ಕರ ಚಲಲಿಂಗವನ್ನು ನಿರ್ಮಾಣ ಮಾಡ್ತಾರೆ ಮತ್ತು ಅದನ್ನು ಪೂಜಿಸ್ತಾರೆ. ಅದೇ ರೀತಿ ಶೈವ ಸಂಪ್ರದಾಯದವರು ತಮ್ಮ ಕೊರಳಲ್ಲಿ ಈ ಚಲಲಿಂಗವನ್ನು ಧಾರಣೆ ಮಾಡಿ ನಿತ್ಯ ಪೂಜೆ ಮಾಡ್ತಾರೆ. ಅಚಲಲಿಂಗ ಅಂತ ಹೇಳಿದ್ರೆ ಒಂದು ಕಡೆ ಪ್ರತಿಷ್ಠಾಪನೆ ಆಗಿರುವಂತಹ ಲಿಂಗ. ಇದರಲ್ಲಿ ನಮಗೆ ಹಲವು ಪ್ರಕಾರದ ಲಿಂಗಗಳು ಕಾಣ್ಲಿಕ್ಕೆ ಸಿಗ್ತದೆ. ಸ್ವಯಂಭೂ ಲಿಂಗಗಳಂತ ತಾವು ಕೇಳಿರ್ಬೋದು. ಉದ್ಭವ ಲಿಂಗ ಅಂತ ಹೇಳ್ತೇವೆ. ಪೃಥ್ವಿಯ ಮೇಲೆ ಕೆಲವೊಂದು ವಿಶಿಷ್ಟ ಸ್ಥಾನಗಳಲ್ಲಿ ಶಿವನ ತತ್ವ ಪ್ರಚಂಡ ಪ್ರಮಾಣದಲ್ಲಿ ಬರುವಂತಹ ಸ್ಥಾನಗಳಲ್ಲಿ ಸ್ವಯಂಭೂ ಲಿಂಗ ಉದ್ಭವವಾಗ್ತದೆ. ಸಾಮಾನ್ಯವಾಗಿ ಈ ಲಿಂಗಗಳು ಭೂಮಿಯ ಕೆಳಭಾಗದಲ್ಲಿ ಇರ್ತದೆ. ಯಾಕಂದ್ರೆ ಈ ಸ್ವಯಂಭೂ ಲಿಂಗದಲ್ಲಿ ಶಿವನ ತೇಜ ತತ್ವ ಪ್ರಚಂಡ ಪ್ರಮಾಣದಲ್ಲಿ ಪ್ರಕ್ಷೇಪಣೆ ಆಗಿರುವುದರಿಂದ ಅದನ್ನು ಭೂಮಿಯ ಮೇಲೆ ಇರುವುದಿಲ್ಲ ಅದು. ಯಾಕಂದ್ರೆ ಸಾಮಾನ್ಯ ಭಕ್ತರಿಗೆ ಅದರಿಂದ ಬರುವಂತಹ ತೇಜ ತತ್ವವನ್ನು ಗ್ರಹಣ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಸ್ವಯಂಭೂ ಲಿಂಗಗಳು ಭೂಮಿಯ ಒಳಭಾಗದಲ್ಲಿ ಇರ್ತದೆ. ಮತ್ತೆ ಕೆಲವು ಲಿಂಗಗಳು ಉನ್ನತ ಆಧ್ಯಾತ್ಮಿಕ ಅಧಿಕಾರಿ ವ್ಯಕ್ತಿಗಳಾದ ಋಷಿಗಳಿಂದ ಮತ್ತೆ ಕೆಲವು ರಾಜರುಗಳಿಂದ ಭೂಮಿ ಲಿಂಗ ಅಂತ ಹೇಳ್ತೇವೆ ನಾವು. ಇದು ಭೂಮಿಗೆ ಸಮಾನಾಂತರವಾಗಿರ್ತದೆ. ಇಂತಹ ಲಿಂಗಗಳನ್ನು ಆ ಲಿಂಗದ ಸಮೀಪ ಇರುವಂತಹ ಕೆಳಭಾಗದ ಜಾಗದಲ್ಲಿ ಕೂತ್ಕೊಂಡು ಪೂಜಿಸಲಾಗ್ತದೆ. ಮತ್ತೊಂದು ವಿಧ ಮಾನುಷ ಲಿಂಗ. ಇದು ಮನುಷ್ಯರಿಂದ ಪ್ರತಿಷ್ಠಾಪಿತವಾಗಿರುವಂತಹ ಲಿಂಗ. ಅಂದ್ರೆ ಯಾರಾದ್ರೂ ಶಿಲ್ಪಿ ಈ ಲಿಂಗವನ್ನು ತಯಾರು ಮಾಡ್ತಾರೆ ಮತ್ತು ಶಿವ ಮಂದಿರವನ್ನು ನಿರ್ಮಾಣ ಮಾಡಿ ಅಲ್ಲಿ ಶಿವನ ಲಿಂಗದ ಪ್ರತಿಷ್ಠೆಯಾಗ್ತದೆ. ಇದು ಎಲ್ಲಕ್ಕಿಂತ ಕಡಿಮೆ ಶಕ್ತಿ ಇರುವಂತಹ ಲಿಂಗಗಳು. ಸ್ವಯಂಭೂ ಲಿಂಗದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ನಿರ್ಗುಣ ತತ್ವ ಇರುವುದರಿಂದ ಅವು ಅತ್ಯಂತ ಸಾತ್ವಿಕ ಮತ್ತು ಶಕ್ತಿಶಾಲಿ ಆಗಿರ್ತವೆ. ಆದರೆ ಮಾನುಷ ಲಿಂಗ ಮನುಷ್ಯ ನಿರ್ಮಿತ ಲಿಂಗದಲ್ಲಿ ಮಂತ್ರಗಳ ಸಹಾಯದಿಂದ ಪ್ರಾಣ ಪ್ರತಿಷ್ಠೆ ಮಾಡಿ ಶಿವನ ತತ್ವವನ್ನು ಆಕರ್ಷಿಸಲಾಗ್ತದೆ. ಆದರೆ ಸ್ವಯಂಭೂ ಲಿಂಗದಲ್ಲಿ ಇದು ಮೊದಲಿನಿಂದಲೇ ಇರುವುದರಿಂದ ಅವು ಅತ್ಯಂತ ಪರಿಣಾಮಕಾರಿಯಾಗಿ ಭಕ್ತರ ಇಷ್ಟಗಳನ್ನು ಪೂರೈಸುವಂತಹ ತೇಜ ತತ್ವದ ಪ್ರಕ್ಷೇಪಣೆಯನ್ನು ಮಾಡುವಂತಹ ಲಿಂಗಗಳಾಗಿರ್ತದೆ. ಈ ರೀತಿ ವಿವಿಧ ರೂಪದಲ್ಲಿ ಶಿವನ ಲಿಂಗಗಳ ಪೂಜೆ ಆಗ್ತದೆ. ಇನ್ನು ಭಾರತದಲ್ಲಿ ಜ್ಯೋತಿರ್ಲಿಂಗಗಳ ಬಗ್ಗೆ ತಾವು ಕೇಳಿರಬಹುದು. ವಿಶಿಷ್ಟವಾದ ಶಕ್ತಿ ಇರುವಂತಹ 12 ಜ್ಯೋತಿರ್ಲಿಂಗಗಳು ಭಾರತ ದೇಶದಲ್ಲಿದೆ. ಈ ಪುಣ್ಯಭೂಮಿ ಭಾರತದಲ್ಲಿ ಶಿವನು 12 ಸ್ಥಾನಗಳಲ್ಲಿ ವಿವಿಧ ಹೆಸರುಗಳಿಂದ ಈ ಒಂದು ಜ್ಯೋತಿರ್ಲಿಂಗ ರೂಪದಲ್ಲಿ ಭಕ್ತರಿಂದ ಆರಾಧಿಸಲ್ಪಡ್ತಾನೆ. 12 ಜ್ಯೋತಿರ್ಲಿಂಗಕ್ಕೆ ಸಂಬಂಧಪಟ್ಟಂತಹ ಅತ್ಯಂತ ಸುಂದರವಾದ ಒಂದು ಸ್ತೋತ್ರ ಇದೆ. ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೇ ಮಲ್ಲಿಕಾರ್ಜುನಂ ಉಜ್ಜಯಿನ್ಯಾಂ ಮಹಾಕಾಲಂ ಓಂಕಾರ ಮಮಲೇಶ್ವರಂ ಪರಲ್ಯಾಂ ವೈದ್ಯನಾಥಂಚ ಡಾಕಿನ್ಯಾಂ ಭೀಮಶಂಕರಂ ಸೇತುಬಂಧೇತು ರಾಮೇಶಂ ನಾಗೇಶಂ ದಾರುಕಾವನೆ ವಾರಾಣಸ್ಯಾಂತು ವಿಶ್ವೇಶಂ ತ್ರ್ಯಂಬಕಂ ಗೌತಮೀ ತಟೆ ಹಿಮಾಲಯೇತು ಕೇದಾರಂ ಘುಷ್ಮೇಶಂಚ ಶಿವಾಲಯೇ ಏತಾನಿ 12 ನಾಮಾನಿ ಸಾಯಂ ಪ್ರಾತಃ ಪಠೇನ್ನರಃ ಸಪ್ತಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ. ಅಂದ್ರೆ ಭಾರತದಾದ್ಯಂತ ಇರುವಂತಹ ಈ 12 ಪವಿತ್ರ ಜ್ಯೋತಿರ್ಲಿಂಗಗಳ ಸ್ಮರಣೆಯನ್ನು ಯಾರು ಮಾಡ್ತಾರೆ ಅವರ ಎಲ್ಲ ಜನ್ಮಗಳ ಪಾಪಗಳು ನಾಶವಾಗ್ತದೆ, ಅವರು ಉದ್ಧಾರವಾಗ್ತಾರೆ ಅಂತೇಳಿ ಹೇಳಲಾಗಿದೆ. ಭಾರತದ ವಿವಿಧ ಸ್ಥಾನಗಳಲ್ಲಿ ಅಂದ್ರೆ ಸೌರಾಷ್ಟ್ರ ಅಂತ ಹೇಳಿದ್ರೆ ಗುಜರಾತ್,
ಇಲ್ಲಿನ ಪ್ರಸಿದ್ಧ ಸೋಮನಾಥೇಶ್ವರ ದೇವಾಲಯ. ಇನ್ನು ಆಂಧ್ರ ಪ್ರದೇಶದ ಶ್ರೀಶೈಲ ಮಲ್ಲಿಕಾರ್ಜುನ ದೇವರು, ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಉಜ್ಜಯಿನಿಯಲ್ಲಿರುವಂತಹ ಮಹಾಕಾಲೇಶ್ವರ ಮತ್ತು ಓಂಕಾರ ಅಮಲೇಶ್ವರ ಎಂಬ ಹೆಸರಿನ ಜ್ಯೋತಿರ್ಲಿಂಗ, ಮಹಾರಾಷ್ಟ್ರದಲ್ಲಿರುವ ವೈದ್ಯನಾಥೇಶ್ವರ, ಡಾಕಿನ್ಯಾಂ ಭೀಮಶಂಕರಂ ಅಂದ್ರೆ ಮಹಾರಾಷ್ಟ್ರದ ಇನ್ನೊಂದು ಸ್ಥಳದಲ್ಲಿರುವಂತಹ ಭೀಮಾಶಂಕರ ಎಂಬ ಪವಿತ್ರ ಜ್ಯೋತಿರ್ಲಿಂಗ, ದಕ್ಷಿಣದಲ್ಲಿನ ತಮಿಳುನಾಡಿನ ರಾಮೇಶ್ವರ, ಸೇತುಬಂಧೇತು ರಾಮೇಶಂ ನಾಗೇಶಂ ದಾರುಕಾವನೆ ನಾಗನಾಥ ಎಂಬ ಇನ್ನೊಂದು ಮಹಾರಾಷ್ಟ್ರದ ಪವಿತ್ರ ಜ್ಯೋತಿರ್ಲಿಂಗ, ವಾರಾಣಸಿ ಅಂದ್ರೆ ಕಾಶಿ ಕ್ಷೇತ್ರದಲ್ಲಿ ವಿಶ್ವನಾಥ, ಮಹಾರಾಷ್ಟ್ರದ ತ್ರ್ಯಂಬಕೇಶ್ವರ ಎಂಬ ಇನ್ನೊಂದು ಪವಿತ್ರ ಜ್ಯೋತಿರ್ಲಿಂಗ, ತ್ರ್ಯಂಬಕಂ ಗೌತಮಿ ತಟೆ ಹಿಮಾಲಯೇತು ಕೇದಾರಂ ಕೃಷ್ಣೇಶಂಚ ಶಿವಾಲಯೇ. ಈ ರೀತಿ 12 ಜ್ಯೋತಿರ್ಲಿಂಗಗಳು ಶಿವನ ಶರೀರ ಅಂತ ಹೇಳಲಾಗಿದೆ. ನೇಪಾಳದ ಕಠ್ಮಂಡುವಿನಲ್ಲಿರುವ ಪಶುಪತಿನಾಥೇಶ್ವರ ಎಂಬ ಜ್ಯೋತಿರ್ಲಿಂಗ ಶಿವನ ಶಿರೋಭಾಗ ಅಂತ ಹೇಳಿ ಮಾನ್ಯ ಮಾಡಲಾಗಿದೆ. ಈ ರೀತಿ ಭಾರತದಲ್ಲಿ 12 ಜ್ಯೋತಿರ್ಲಿಂಗ ಮತ್ತು ನೇಪಾಳದಲ್ಲಿರುವ ಪಶುಪತಿನಾಥ, ಹೀಗೆ 13 ಜ್ಯೋತಿರ್ಲಿಂಗಗಳು ಇಡೀ ಬ್ರಹ್ಮಾಂಡದಲ್ಲಿ ಶಿವನ ಪ್ರಚಂಡ ಕಾರ್ಯನಿರತವಾಗಿರುವಂತಹ ತೇಜತತ್ವದ ಪ್ರತೀಕಗಳಾಗಿವೆ ಬಂಧುಗಳೇ. ಇವುಗಳ ಸ್ಮರಣೆಯನ್ನು ಮಾಡಿದ್ರೇನೆ ಮನುಷ್ಯನ ಎಲ್ಲ ಪಾಪಗಳು ನಷ್ಟವಾಗ್ತದೆ ಅಂತ ಹೇಳಲಾಗಿದೆ. ಈ ಜ್ಯೋತಿರ್ಲಿಂಗಗಳ ಸ್ಥಾನದಲ್ಲಿ ಶಿವನ ಪಾಣಿಪೀಠವು ದಕ್ಷಿಣಾಭಿಮುಖವಾಗಿರ್ತದೆ. ಅಂದ್ರೆ ಅಭಿಷೇಕದ ನೀರು ಹೋಗುವಂತಹ ಹರಿನಾಳ ದಕ್ಷಿಣ ದಿಕ್ಕಿಗಿರ್ತದೆ. ಸಾಮಾನ್ಯವಾಗಿ ಯಾವುದೇ ದೇವಸ್ಥಾನ ದಕ್ಷಿಣಾಭಿಮುಖವಾಗಿರುವುದಿಲ್ಲ. ಜ್ಯೋತಿರ್ಲಿಂಗಗಳ ಪಾಣಿಪೀಠದ ಆ ನೀರು ಹರಿಯುವ ಸ್ಥಾನ ಇದು ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿರ್ತದೆ. ಯಮನು ದಕ್ಷಿಣ ದಿಕ್ಕಿನ ಅಧಿಪತಿಯಾಗಿದ್ದಾನೆ ಮತ್ತು ಯಮನು ಯಾವಾಗಲೂ ಶಂಕರನ ಅಧಿಪತ್ಯದಲ್ಲಿರ್ತಾನೆ. ಹಾಗಾಗಿ ದಕ್ಷಿಣ ದಿಕ್ಕಿಗೆ ಶಂಕರನು ಅಧಿಪತಿ. ಯಾವ ಲಿಂಗದ ಆ ಒಂದು ನೀರು ಹರಿದು ಹೋಗುವಂತಹ ಹರಿನಾಳದ ದಿಕ್ಕು ದಕ್ಷಿಣ ದಿಕ್ಕಿಗಿರ್ತದೆ, ಇದು ಪ್ರಚಂಡ ಶಕ್ತಿಶಾಲಿಯಾಗಿರುವಂತಹ ದೇವಸ್ಥಾನವಾಗಿರ್ತದೆ. ಉತ್ತರ ದಿಕ್ಕಿಗೆ ಅಂದ್ರೆ ಹರಿನಾಳವು ಉತ್ತರ ದಿಕ್ಕಿಗಿರುವಂತಹ ಶಿವನ ದೇವಸ್ಥಾನ ಇದು ಜ್ಯೋತಿರ್ಲಿಂಗಕ್ಕಿಂತ ಕಡಿಮೆ ಶಕ್ತಿಶಾಲಿಯಾಗಿರ್ತದೆ. ಈ ರೀತಿ 12 ಜ್ಯೋತಿರ್ಲಿಂಗಕ್ಕೆ ಬಹಳ ಮಹತ್ವದ ಸ್ಥಾನವಿದೆ. ಶಿವಲಿಂಗದ ದರ್ಶನವನ್ನು ಪಡೆಯುವಾಗ ಶೃಂಗ ದರ್ಶನ ಪಡೆಯಬೇಕು ಎಂದು ಶಾಸ್ತ್ರವು ನಮಗೆ ಹೇಳ್ತದೆ. ಈ ಶೃಂಗ ದರ್ಶನ ಅಂದ್ರೇನು, ಅದರಿಂದ ನಮಗಾಗುವ ಆಧ್ಯಾತ್ಮಿಕ ಲಾಭಗಳೇನು, ಇದರ ಬಗ್ಗೆ ಈಗ ತಿಳ್ಕೊಳ್ಳುವ. ಶಿವನ ದೇವಸ್ಥಾನದಲ್ಲಿ ಶಿವಲಿಂಗದ ಎದುರುಗಡೆ ನಂದಿಯ ವಿಗ್ರಹ ಇರ್ತದೆ. ನಾವು ಶಿವಲಿಂಗದ ದರ್ಶನವನ್ನು ಪಡೆಯುವಾಗ ನಂದಿಯ ವಿಗ್ರಹದ ಬಲಭಾಗದಲ್ಲಿ ನಿಂತುಕೊಂಡು ಅಥವಾ ಕುಳಿತುಕೊಂಡು ನಮ್ಮ ಎಡಗೈಯನ್ನು ನಂದಿಯ ವೃಷಣದ ಮೇಲಿಡಬೇಕು. ಬಲಗೈಯ ತೋರು ಬೆರಳು ಮತ್ತು ಹೆಬ್ಬೆರಳನ್ನು ನಂದಿಯ 2 ಕೊಂಬುಗಳ ಮೇಲಿಟ್ಟು ಅದರ ನಡುವಿನಿಂದ ಶಿವಲಿಂಗದ ದರ್ಶನವನ್ನು ಪಡೆಯಬೇಕು ಅಂತ ಶಾಸ್ತ್ರ ನಮಗೆ ಹೇಳ್ತದೆ. ಇದರ ಆಧ್ಯಾತ್ಮಿಕ ಕಾರಣವನ್ನೀಗ ತಿಳ್ಕೊಳ್ಳುವ. ಎಡಗೈಯನ್ನು ವೃಷಣದ ಮೇಲಿಡುವುದಂತ ಹೇಳಿದ್ರೆ ನಮ್ಮ ಕಾಮವಾಸನೆಯ ಮೇಲೆ ನಿಯಂತ್ರಣವನ್ನಿಡಲು ಕಲಿಯುವುದು ಎಂದರ್ಥ. ಬಲಗೈಯಿನ ತೋರು ಬೆರಳು ಮತ್ತು ಹೆಬ್ಬೆರಳನ್ನು ಕೊಂಬಿನ ಮೇಲಿಡುವುದಂತ ಹೇಳಿದ್ರೆ ಕೊಂಬುಗಳು ಅಹಂಕಾರ, ಪೌರುಷ ಮತ್ತು ಕ್ರೋಧದ ಪ್ರತೀಕಗಳಾಗಿವೆ. ಅವುಗಳ ಮೇಲೆ ನಿಯಂತ್ರಣವನ್ನಿಡಲು ಕಲಿಯುವುದು ಎಂದರ್ಥ. ಮತ್ತೊಂದು ಮಹತ್ವದ ಕಾರಣ ಏನಂತ ಹೇಳಿದ್ರೆ ಶಿವಲಿಂಗದಿಂದ ಪ್ರಚಂಡ ಪ್ರಮಾಣದಲ್ಲಿ ತೇಜತತ್ವದ ಪ್ರಕ್ಷೇಪಣೆಯಾಗುವುದರಿಂದ ಅದನ್ನು ಸಹಿಸಲಿಕ್ಕೆ ಸಾಮಾನ್ಯ ಭಕ್ತನಿಂದ ಅಥವಾ ಪೂಜಕನಿಂದ ಆಗುವುದಿಲ್ಲ. ಆದ್ರೆ ನಂದಿಯು ಆ ಲಿಂಗದಿಂದ ಪ್ರಕ್ಷೇಪಿತವಾಗುವಂತಹ ತೇಜತತ್ವವನ್ನು ತಾನು ಗ್ರಹಣ ಮಾಡಿಕೊಳ್ತಾನೆ ಮತ್ತು ಪ್ರತಿಯೊಬ್ಬನ ಭಕ್ತನ ಅವಶ್ಯಕತೆಗನುಗುಣವಾಗಿ ಅವನಿಗೆ ಆ ತೇಜತತ್ವವನ್ನು ಕೊಡ್ತಾನೆ. ಹಾಗಾಗಿ ಯಾವತ್ತೂ ನಾವು ನೇರವಾಗಿ ಶಿವಲಿಂಗದ ಎದುರು ನಿಂತುಕೊಂಡು ದರ್ಶನ ಪಡೆಯದೆ ನಂದಿಯ ಪಕ್ಕದಲ್ಲಿ ನಿಂತುಕೊಂಡು ದರ್ಶನ ಪಡಿಬೇಕು. ಒಂದು ವೇಳೆ ನಂದಿಯ ವಿಗ್ರಹ ತೀರ್ಥ ಮಂಟಪದಲ್ಲಿದ್ರೆ ನಾವು ಲಿಂಗ, ನಂದಿ ಮತ್ತು ಅದರ ಹಿಂಭಾಗದಲ್ಲಿ ನಿಂತುಕೊಂಡು ದರ್ಶನ ಪಡಿಬೇಕು. ಹೊರತು ನೇರವಾಗಿ ಲಿಂಗದ ಎದುರು ನಿಂತುಕೊಂಡು ದರ್ಶನ ಪಡೆಯುವುದು ಸೂಕ್ತವಲ್ಲ. ಶಿವನ ಮಂದಿರಗಳಲ್ಲಿ ಕೆಲವು ಕಡೆಗಳಲ್ಲಿ ನಾವು ಅರ್ಧ ಪ್ರದಕ್ಷಿಣೆ ಬರುವ ವ್ಯವಸ್ಥೆ ನೋಡಿರಬಹುದು. ಈ ಪಾಣಿಪೀಠದಿಂದ ಹರಿದು ಹೋಗುವ ಶಿವನಿಗೆ ಅಭಿಷೇಕ ಮಾಡಿದ ನೀರನ್ನು
ಭಕ್ತರು ದಾಟಬಾರ್ದೆಂಬುದಕ್ಕಾಗಿ ಆ ಒಂದು ಸೋಮಸೂತ್ರಕ್ಕೆ ಅಡ್ಡ ಕಟ್ಟಿ ಅರ್ಧ ಪ್ರದಕ್ಷಿಣೆ ವ್ಯವಸ್ಥೆ ಮಾಡ್ತಾರೆ. ಯಾಕಂದ್ರೆ ಪ್ರಚಂಡ ತೇಜ ತತ್ವವನ್ನು ಪ್ರಕ್ಷೇಪಣೆ ಮಾಡುವಂತಹ ಶಿವಲಿಂಗದ ನೀರನ್ನು ಸಾಮಾನ್ಯ ಮನುಷ್ಯರು ದಾಟಿದ್ರೆ ಅವರ ಶರೀರದ ಮೇಲೆ ಆ ತೇಜತತ್ವದ ಪರಿಣಾಮ ಆಗಬಹುದು ಎಂಬುದಕ್ಕಾಗಿ ಈ ವ್ಯವಸ್ಥೆಯನ್ನು ನಮ್ಮ ಹಿರಿಯರು ಮಾಡಿದ್ದಾರೆ. ನಾವು ಆ ಅಭಿಷೇಕದ ನೀರನ್ನು ದಾಟುವಾಗ ಎರಡೂ ಕಾಲನ್ನು ಅಗಲಿಸ್ತೇವೆ. ಶರೀರದ ಕೆಳಭಾಗದಲ್ಲಿರುವ ನಮ್ಮ ನವದ್ವಾರಗಳೆಲ್ಲ 2 ದ್ವಾರಗಳು, ಮಲ ಮತ್ತು ಮೂತ್ರ ವಿಸರ್ಜನೆ ದ್ವಾರದಿಂದ ಈ ತೇಜತತ್ವದ ಲಹರಿಗಳು ಶರೀರ ಪ್ರವೇಶ ಮಾಡುವ ಸಾಧ್ಯತೆ ಇರುವುದರಿಂದ ಅಂತಹ ತೊಂದರೆಗಳಾಗಬಾರ್ದಂತೇಳಿ ಶಿವನಿಗೆ ಅರ್ಧ ಪ್ರದಕ್ಷಿಣೆ ವ್ಯವಸ್ಥೆ ಮಾಡಲಾಗ್ತದೆ. ಶಿವನಿಗೆ ಪೂಜೆಯನ್ನು ಮಾಡುವಾಗ ಯಾವಾಗಲೂ ಆ ನೀರು ಹರಿದು ಹೋಗುವ ಪಾಣಿಪೀಠದ ಆ ಜಾಗದಲ್ಲಿ ಕುಳಿತುಕೊಳ್ಳದೆ ಅದರ ಪಕ್ಕದಲ್ಲಿ ನಾವು ಕುಳಿತುಕೊಂಡು ಪೂಜೆ ಮಾಡಬೇಕು. ಯಾಕಂದ್ರೆ ಶಿವನ ಶಕ್ತಿ ಆ ಪಾಣಿಪೀಠದಿಂದ ಹೊರ ಹೋಗುವ ಸ್ಥಾನದಲ್ಲಿ ಕುಳಿತುಕೊಂಡ್ರೆ ಅಲ್ಲಿ ಕೂಡ ನಮಗೆ ಆ ತೇಜತತ್ವದ ಆಘಾತದಿಂದ ಆಧ್ಯಾತ್ಮಿಕ ತೊಂದರೆಗಳಾಗುವ ಸಾಧ್ಯತೆ ಇರ್ತದೆ. ಈ ರೀತಿ ಶಿವನಿಗೆ ವಿಶಿಷ್ಟ ರೀತಿಯಲ್ಲಿ ಪೂಜೆಯನ್ನು ಮಾಡ್ತೇವೆ. ಶಿವನ ಪೂಜೆಯಲ್ಲಿ ಬಳಸುವಂತಹ ಮಹತ್ವದ ಮತ್ತೊಂದು ಅಂಶ ಏನಂತ ಹೇಳಿದ್ರೆ ಭಸ್ಮ ಅಥವಾ ವಿಭೂತಿ. ಶಿವನ ಲಿಂಗಕ್ಕೆ 3 ಭಸ್ಮದ ಪಟ್ಟೆಗಳನ್ನು ಎಳೆಯುತ್ತಾರೆ. ಮಧ್ಯದಲ್ಲಿ ಬೆರಳಿನಿಂದ ಒಂದು ಆಕಾರ ಮಾಡ್ತಾರೆ. ಯಾವತ್ತೂ ಕೂಡ ಶಿವನಿಗೆ ಅರಿಶಿನ ಮತ್ತು ಕುಂಕುಮವನ್ನು ಉಪಯೋಗ ಮಾಡುವುದಿಲ್ಲ. ಅರಿಶಿನವು ಭೂಮಿಯ ಒಳಗೆ ಬೆಳೆಯುವುದರಿಂದ ಇದು ಸೃಷ್ಟಿಯ ಪ್ರತೀಕವಾಗಿದೆ, ಸೃಜನ ಶಕ್ತಿಯ ಪ್ರತೀಕ. ಕುಂಕುಮವನ್ನು ಕೂಡ ಅರಿಶಿನದಿಂದಲೇ ತಯಾರು ಮಾಡಲಾಗ್ತದೆ. ಶಿವನು ಲಯದ ದೇವತೆ ಆಗಿರುವುದರಿಂದ ಅರಿಶಿನ ಮತ್ತು ಕುಂಕುಮವನ್ನು ಶಿವನ ಪೂಜೆಯಲ್ಲಿ ಬಳಸುವುದಿಲ್ಲ. ಭಸ್ಮ ಎಂಬುದು ಯಾವುದೇ ಒಂದು ವಸ್ತುವಿನ ಅಂತಿಮ ರೂಪವಾಗಿದೆ. ಪುನಃ ಅದರಲ್ಲಿ ಏನೂ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಲಯದ ಪ್ರತೀಕವಾಗಿರುವಂತಹ ಭಸ್ಮವನ್ನು ಶಿವನ ಪೂಜೆಯಲ್ಲಿ ಮಹತ್ವದ ಅಂಗವಾಗಿ ಬಳಸಲಾಗ್ತದೆ. ಶಿವನ ಭಕ್ತರು ಕೂಡ ತಮ್ಮ ಹಣೆಯ ಮೇಲೆ ಭಸ್ಮದ 3 ಪಟ್ಟೆಗಳನ್ನು ಧಾರಣೆ ಮಾಡ್ತಾರೆ. ಶಿವನಿಗೆ ಪೂಜೆಯಲ್ಲಿ ಬಳಸುವ ಮತ್ತೊಂದು ಅಂಗ ಏನಂತ ಹೇಳಿದ್ರೆ ಬಿಳಿ ಅಕ್ಷತೆ ಕಾಳು. ಶಿವನಿಗೆ ಯಾವತ್ತೂ ಬಿಳಿಯ ಅಕ್ಷತೆಯನ್ನೇ ಉಪಯೋಗಿಸಬೇಕು. ಇದು ನಿರ್ಗುಣ ತತ್ವದ ಪ್ರತೀಕವಾಗಿದೆ. ಅದೇ ರೀತಿ ರುದ್ರಾಕ್ಷಿ ಮಾಲೆ, ರುದ್ರಾಕ್ಷಿಯನ್ನು ಶಿವನಿಗೆ ಪ್ರಿಯ ಅಂತ ಹೇಳ್ತಾರೆ. ಒಂದು ವಿಶಿಷ್ಟವಾದ ಮರದಲ್ಲಿ ಬೆಳೆಯುವಂತಹ ಹಣ್ಣಿನ ಬೀಜಗಳು ರುದ್ರಾಕ್ಷಿ ಅಂತ ಹೇಳ್ತೇವೆ. ಶಿವ ಪೂಜೆಯಲ್ಲಿ ಕೂಡ ರುದ್ರಾಕ್ಷಿಯನ್ನು ಧಾರಣೆ ಮಾಡಿ ಭಕ್ತರು ಪೂಜೆ ಮಾಡ್ತಾರೆ. ಈ ರೀತಿಯಲ್ಲಿ ಶಿವನಿಗೆ ವಿಶಿಷ್ಟ ರೀತಿಯ ಪೂಜೆಗಳನ್ನು ನಾವು ಈ ರೀತಿ ಅರ್ಥ ಮಾಡಿಕೊಂಡಿದ್ದೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಬಂಧುಗಳೇ, ಈ ಬಾರಿಯ ಶಿವರಾತ್ರಿ ಹಬ್ಬವನ್ನು, ಶಿವನ ಈ ಉಪಾಸನೆಯ ಹಿನ್ನೆಲೆಯ ಎಲ್ಲ ಶಾಸ್ತ್ರವನ್ನು ತಿಳ್ಕೊಂಡು ನಾವೆಲ್ಲರೂ ಭಾವಪೂರ್ಣವಾಗಿ ಮಾಡುವ. ಅದೇ ರೀತಿ ಮಹಾಶಿವರಾತ್ರಿಯ ರಾತ್ರಿಯಂದು ಶಿವನು ತನ್ನ ಧ್ಯಾನಾವಸ್ಥೆಯಿಂದ ಸಮಾಧಿ ಸ್ಥಿತಿಗೆ ಹೋಗ್ತಾನೆ. ಹಾಗಾಗಿ ಶಿವನ ಜಪವಾಗಿರುವಂತಹ ಓಂ ನಮಃ ಶಿವಾಯ ಈ ಜಪವನ್ನು ಹೆಚ್ಚು ಹೆಚ್ಚು ಜಪಿಸಿದ್ರೆ ನಮಗೆ ಆ ಶಿವನ ತತ್ವದ ಹೆಚ್ಚಿನ ಲಾಭವಾಗ್ತದೆ. ಶಿವನು ವಿಶ್ರಾಂತಿಯನ್ನು ಪಡೆದುಕೊಳ್ಳುವಂತಹ ಕಾಲ ಅಂತ ಹೇಳಿದ್ರೆ ಮಹಾಶಿವರಾತ್ರಿ. ಆಗ ಶಿವನ ಸಗುಣದ ರೂಪದ ಕಾರ್ಯ ನಿಂತು ಹೋಗುವುದರಿಂದ ತಮೋಗುಣದ ಮೇಲೆ ಅವನ ನಿಯಂತ್ರಣ ಇರುವುದಿಲ್ಲ. ಆ ತಮೋಗುಣದಿಂದ ನಮ್ಮ ಮೇಲೆ ದುಷ್ಪರಿಣಾಮ ಆಗಬಾರ್ದೆಂಬುದಕ್ಕಾಗಿ ಶಿವನ ಉಪಾಸನೆಯನ್ನು ಮಾಡಿ ಶಿವನ ತತ್ವವನ್ನು ನಾವು ಜಾಗೃತಗೊಳಿಸಲಿಕ್ಕಿರ್ತದೆ. ಹಾಗಾಗಿ ಹೆಚ್ಚು ಹೆಚ್ಚು ನಾವೆಲ್ಲರೂ ಓಂ ನಮಃ ಶಿವಾಯ ಈ ಜಪವನ್ನು ಮಾಡಿ ಶಿವರಾತ್ರಿಯ ಸಂಪೂರ್ಣ ಆಧ್ಯಾತ್ಮಿಕ ಲಾಭವನ್ನು ಪಡೆದುಕೊಳ್ಳೋಣ. ಇಷ್ಟೆಲ್ಲ ಮಾಹಿತಿಯನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀಡಲಿಕ್ಕೆ ಶಿವನ ಕೃಪೆಯಿಂದಲೇ ಸಾಧ್ಯವಾಯಿತು. ಅದಕ್ಕಾಗಿ ಶಿವನ ಚರಣಗಳಲ್ಲಿ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ತಮಗೆಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಸನಾತನದ ಅಮೂಲ್ಯ ಗ್ರಂಥ ಸಂಪತ್ತು, ಆಚಾರ ಧರ್ಮ ಪಾಲನೆ, ಧಾರ್ಮಿಕ ಕೃತಿ, ದೇವತೆಗಳ ಉಪಾಸನೆ, ಅಧ್ಯಾತ್ಮ,
ಸಾಧನೆ, ಮಕ್ಕಳ ಪೋಷಣೆ, ರಾಷ್ಟ್ರ ರಕ್ಷಣೆ, ಮುಂತಾದ ವಿಷಯಗಳ ಬಗ್ಗೆ ಜ್ಞಾನ ಜ್ಯೋತಿ ಬೆಳಗಿಸುವ ಸನಾತನದ ಗ್ರಂಥಗಳು. ಅವಶ್ಯವಾಗಿ ಓದಿರಿ ಸನಾತನದ ಗ್ರಂಥಗಳು. ತಾವೂ ಓದಿರಿ ಹಾಗೂ ಇತರರಿಗೂ ಓದಲು ನೀಡಿ ಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳಿರಿ. ಈ ಗ್ರಂಥಗಳಿಗಾಗಿ ಸಂಪರ್ಕಿಸಿ 9342599299.